ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಭೂಗತದ ಅಂಚಿನಲ್ಲಿರುವ ಪಡುಬಿದ್ರೆ ಸ್ಮಶಾನ ಉಳಿಸುವಂತೆ ಅಂಬೇಡ್ಕರ್ ಯುವ ಸೇನೆಯ ತಾಲೂಕು ಅಧ್ಯಕ್ಷ ಲೋಕೇಶ್ ಕಂಚಿನಡ್ಕ ಹೆಸರಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದು ಹರಿದಾಡುತ್ತಿದ್ದಂತೆ ಚುರುಕಾದ ಪಡುಬಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿ ಶೆಟ್ಟಿ ಅವರು ಭೇಟಿ ನೀಡಿ ಸಮಸ್ಯೆ ತಕ್ಷಣವೇ ಪರಿಹಾರ ಮಾಡುವ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಪಡುಬಿದ್ರೆಯ ಕಂಚಿನಡ್ಕ ಭಾಗದಲ್ಲಿ ಇರುವ ಏಕೈಕ ಸಾರ್ವಜನಿಕ ರುದ್ರಭೂಮಿ ಇದಾಗಿದೆ. ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳಿದ್ರೂ ನಿರ್ವಹಣೆಯ ಕೊರತೆಯೋ ಏನೋ ಯಾವುದೂ ಸುಸ್ಥಿತಿಯಲ್ಲಿ ಇಲ್ಲ. ಪ್ರಮುಖವಾಗಿ ಹೆಣ ಸುಡುವ ಸಲಕರಣೆಯ ಬಿಡಿ ಭಾಗಗಳು ತನ್ನ ಪರಿಚಯವನ್ನೇ ಕಳೆದುಕೊಂಡಷ್ಟು ವಿರೂಪವಾಗಿದೆ. ಕಟ್ಟಿಗೆ ಶೇಖರಣೆ ಮಾಡುವ ಕೋಣೆ, ವಿದ್ಯುತ್ ದೀಪ ಎಲ್ಲವೂ ಅಯೋಮಯ. ಆದರೂ ಬೇರೆ ವಿಧಿ ಇಲ್ಲದೆ ಇಲ್ಲಿ ಹೆಣಗಳು ಬೂದಿ ಮಾಡಲಾಗ್ತಾ ಇದೆ. ಈ ದುರಾವಸ್ಥೆಯ ಬಗ್ಗೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳೆ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದಿದ್ರು ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ತೋರಿದ್ದರಿಂದಲೋ ಏನೋ ಪರಿಸ್ಥಿತಿ ಕೈಮೀರಿ ಹೋಗಿದ್ದು ರುದ್ರಭೂಮಿಗೆ ಕಾಯಕಲ್ಪದ ಅಗತ್ಯತೆ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಗ್ರಾಮದ ಹೆಸರಿನಲ್ಲಿ ಹರಿದಾಡುತ್ತಿರುವ ವಿಚಾರವನ್ನ ಮನಗಂಡು ತಕ್ಷಣವೇ ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ತಕ್ಷಣವೇ ಹೆಣ ಸುಡಲು ಬೇಕಾಗುವ ಅಗತ್ಯ ಪರಿಕರಗಳ ಜೋಡಣೆ ಕಾರ್ಯ ಒಂದೆರಡು ದಿನದಲ್ಲಿ ಜೋಡಿಸಲಾಗುವುದು. ಉಳಿದಂತೆ ಹೆಚ್ಚಿನ ಅನುದಾನ ಬೇಕಾಗಿರುವುದರಿಂದ ಶಾಸಕರ ನಿಧಿಗಾಗಿ ಶಾಸಕರಿಗೆ ಮನವಿಯನ್ನ ನೀಡಿ ರುದ್ರಭೂಮಿಯನ್ನ ಸುಸಜ್ಜಿತವಾಗಿ ಮಾಡಿ ಅದರ ನಿರ್ವಹಣೆಗಾಗಿ ಸಮಿತಿಯೊಂದನ್ನು ರಚಿಸಲಾಗುವುದೆಂದು ಹೇಳಿದ್ದಾರೆ. ಸಾರ್ವಜನಿಕ ಭೂಮಿಯ ಬಗ್ಗೆ ಇಲ್ಲಿ ಸ್ಥಳೀಯರಾದ ಮುಖಂಡರಾದ ಲೋಕೇಶ್ ಹಾಗೂ ಇನ್ನಿತರ ಸದಸ್ಯರು ಸಹ ಇಲ್ಲಿ ಸ್ವಲ್ಪ ಇಲ್ಲಿಯ ದುರಸ್ತಿ ಬಗ್ಗೆ ಸ್ವಲ್ಪ ಚಕಾರವೆತ್ತಿದ್ದಾರೆ. ಕೂಡಲೇ ನಾನು ಇಲ್ಲಿ ಬಂದಾಗ ಇಲ್ಲಿ ಸ್ವಲ್ಪ ಭಾಳಷ್ಟು ತೊಂದರೆ ಇದೆ. ಇಲ್ಲಿಯ ವ್ಯವಸ್ಥೆಯನ್ನು ಮಾಡುವಂಥ ಸುಗುಣನವರು ಏನೋ ಒಂದು ಹೆಣ ಸುಟ್ಟು ಆಮೇಲೆ ಆ ಬೂದಿಯನ್ನು ನಿರ್ವಹಣೆ ಮಾಡದೆ ಹಾಗೆ ಉಳಿದುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದೇ ರೀತಿ ಆ ಒಂದು ದಫನ ಮಾಡುವಂಥ ಒಂದು ಸ್ಟ್ರೇ ಏನಿದೆ ಅದು ಸಂಪೂರ್ಣ ಕೆಟ್ಟು ಹೋಗಿದೆ. ಅದರ ಬಗ್ಗೆ ಕೂಡಲೇ ನಾವು ತಯಾರಿಗೆ ಈಗಾಗಲೇ ಇಲ್ಲಿಯ ವೆಲ್ಡರ್ ಶಾಪ್ನವರಿಗೆ ಆದೇಶ ಮಾಡಿದ್ದೇವೆ. ಈಗಾಗಲೇ ಅವರು ರೆಡಿ ಮಾಡಿ ಅದನ್ನು ಇನ್ನು ಒಂದು ವಾರದೊಳಗೆ ಫಿಟ್ ಮಾಡಿ ಅದರ ವ್ಯವಸ್ಥೆಯನ್ನು ಸರಿಪಡಿಸ್ತೀವಿ. ಅದೇ ರೀತಿ ಇಲ್ಲಿ ಲೈಟಿನ ವ್ಯವಸ್ಥೆ ಎಲೆಜಿನ್ ಬೇಕಂತ ಇಲ್ಲಿಯ ಸ್ಥಳೀಯ ಸದಸ್ಯರು ಹಾಗೂ ಸಾರ್ವಜನಿಕರು ಡಿಮಾಂಡ್ ಮಾಡಿದರೆ ಆ ಬಗ್ಗೆಯೂ ಸಹ ಎಲೆಜಿನ್ನನ್ನು ಸಹ ಈ ವಾರದಲ್ಲಿ ನಾವು ಫಿಟ್ ಮಾಡ್ತೇವೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.